ಇನಿ ಎಂಕಲ್ ಮೂಲು ಚೈತನ್ಯ ಡೆಂಟಲ್ ಕ್ಲಿನಿಕ್ ಇನಿ ಶುಭಾರಂಭ ಮಂತೊಂದಿಲ್ಲ. ಆ್ಯಕ್ಚುಲಿ ಕ್ಲಿನಿಕ್ಗೆ ಹೆಂಗೆ ಐಡಿಯಾ ಕೊರ್ನಿ ನನ್ನ ಫ್ರೆಂಡ್ಸ್ ಅವರು ಅದು ನಿಂತಿಕಲ್ ಕ್ಲಿನಿಕ್ ರನ್ ಮಂತೊಂದುಲ್ಲೇರು ಮೂಲ ಕಾಂಡೆ ಅವೈಲೇಬಲ್ ಇಪ್ಪುವೇರು ಬಯ್ಯ ಯಾನ್ ಅವೈಲೇಬಲ್ ಇಪ್ಪುವೆ ಎಂಗ್ಲ ಕ್ಲಿನಿಕ್ ಪೂರಲ ಸ್ಪೆಷಲಿಸ್ಟ್ ಬತ್ತಿದೆ ಟ್ರೀಟ್ ಮನ್ಪೊನಿ ಒಂಜೇ ಡಾಕ್ಟರ್ ಪೂರ ಟ್ರೀಟ್ಮೆಂಟ್ ಮನ್ಪುನ ಅತ್ತು ಐತ ಟ್ರೀಟ್ಮೆಂಟ್ ದ ಸ್ಪೆಷಲಿಸ್ಟ್ ನಿಂಗೆ ಲೆಪ್ಪಾದ ಬೆಸ್ಟ್ ಟ್ರೀಟ್ಮೆಂಟ್ ಇತ್ತೆ ಸಿಟಿ ಟೆನ್ಷನ್ ಟ್ರೀಟ್ಮೆಂಟ್ ತಗೊಂಡು ಅವೇ ಥರದ ಎಕ್ವಿಪ್ಮೆಂಟ್ಸ್ ಮೂಲ ನಮ್ಮ ಪಾರ್ದ ಪೂರ ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಪಾರ್ದ ಅವೇ ರೀತಿ ಮೂಲ ಟ್ರೀಟ್ಮೆಂಟ್ ತಿಕ್ಕೊಂಡು ಸೊ ನಾನು ಸಿಟಿಗೆ ನಿಕ್ಲು ಡಿಪೆಂಡ್ ಆವಡೊಂದು ಇಜ್ಜಿ ಮೂಲ ಬತ್ತನಲ್ಲ ನಿಕ್ಲಿಗೆ ಅವೇ ಟ್ರೀಟ್ಮೆಂಟ್ ತಿಕ್ಕೊಂಡು ಮೂಲು ಅಂಚ ಎಲ್ಲೆಡ್ ಬೊಕ್ಕ ಎಂಕಲ್ ಫುಲ್ಲಿ ಫಂಕ್ಷನಲ್ ಉಲ್ಲ ಪೂರ ಟೈಮಿಂಗ್ಸ್ ಪೂರ ಬೋರ್ಡ್ ಪಾಡ್ದ ನಮ್ಮ ಮಾತೆರ್ಲ ಬತ್ತದ ಮಸ್ತ್ ಕ್ಲಿನಿಕ್ ಇಂಪ್ರೂವ್ ಆರೆ ಹೆಲ್ಪ್ ಮನ್ಪೊಡೊಂದು ಕೇನೋನ್ವೆ ಅಂಚನೆ ಇನಿ ಓಪನಿಂಗಿಗೆ ಮಾತೆರ್ಲ ಬತ್ತದ ಬ್ಲೆಸ್ಸಿಂಗ್ಸ್ ಕೊರ್ನಿಕ್ ಧನ್ಯವಾದಗಳು. ಕೆಯ್ಯೂರು ಪರಮ ಪಾವಿತ್ರವೆನಂಚಿನ ಪುಣ್ಯ ಭೂಮಿ ನಮ್ಮ ಮಾತೆರ್ನಲ್ಲ. ಕೆಯ್ಯೂರು ಕೆದಂಬಾಡಿ ದುಂಬುದ ಕಾಲೊಡೆ ಒಂದು ದೇಹದರಡೆ ಕಣ್ಣಿತ್ತಲೇಕ ಅಂಚನೆ ಮನುಷ್ಯ ಒಂದು ವೈದ್ಯಕೀಯ ಕ್ಷೇತ್ರಡು ಡಾಕ್ಟರ್ ಪದವಿನ ಪಡೆದು ಇನ್ನು ಎಲ್ಲ ಎಡ್ಡೆ ಮನಸ್ಸು ನಿಜವಾದ ಒಂದು ಗ್ರಾಮೀಣ ಪ್ರದೇಶಡು ದುಂಬುದ ಕಾಲೋಡು ಮತ್ತು ಕೂಲಿದ ಚಿಕಿತ್ಸೆ ಅವು ಪೇಟೆ ಪಟ್ಟಣ ನೋಡಿತೀನಿ ಅಂಡ್ ಇಂಕ್ಲ ಮತ್ತು ಬಲ್ಪೇದ ಪೇಂಟೆಗೆ ಕೂಲಿದ ಆರೋಗ್ಯದವನು ಕೂಲಿದ ಅನಾರೋಗ್ಯ ಅಥವಾ ಮತ್ತು ಆರೋಗ್ಯವಂತ ಕೂಲಿ ಬೋರ್ಡು 32 ಕೂಲಿ ಉಂಟು ನಮ್ಮಡ ಅದು ಒವ್ವಂಡು ಒಂಜು ಕೂಲಿಗೂ ತೊಂದರೆ ಆಪುಂಡು ಹಿಂಗೆ ನಮ್ಮ ಪೋದು ಚಿಕಿತ್ಸೆ ಪೇಟೆ ಪಟ್ಟಣ ನೋಡಿ ಪಡೆಯೊಂದಿತ್ತ ಅಂಡ್ ಮನುಷ್ಯ ಮಲ್ಲ ಮನಸ್ಸು ಮಲ್ತಾಳೆ ಇನ್ನು ಗ್ರಾಮೀಣ ಪ್ರದೇಶಡು ಇಂಚಿನಂಜಿ ದಂತಕ್ಷೇತ್ರ ಅಂದರೆ ಪಂಪುಣ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇಂಚಿನ ಕೆಲವು ಕ್ಷೇತ್ರ ಒಂದು ದಂತಕ್ಷೇತ್ರ ಈ ಕ್ಷೇತ್ರಡು ನ್ಯಾಯ ಧರ್ಮ ಒಂದು ಐನಾಳು ಖಂಡಿತ ಪರಿಪಾಲಿಸಬಲ್ಲ ಏರು ಬತ್ತಾರ ರೋಗಿಲು ಬತ್ತಾರ ಆಗಲಿ ಪೊರ್ಲದ ಚಿಕಿತ್ಸೆ ಕೊರದು ಪೇಂಟ್ ಹಿಡ್ದು ಹಲ್ಲಿಗೆ ಬರ್ಪುಳಕ ಆವಡಿ ಇನ್ನು ಮಾತೆಲ್ಲ ಹಲ್ಲಿ ಹಿಡಿದು ಪೇಂಟೇ ಹೋಗ್ಬಿಡೆ ಆಕಾಂಕ್ಷೆ ದಾನ ಉಂಡು ಎಂದು ಬೆಳಗದು ಬರೋಡು ಅಲ್ಲಿಗೆ ಲಕ್ಷ್ಮೀ ಪ್ರಸನ್ನ ಅವಡು ಓಳು ಸರಸ್ವತಿ ಉಂಡು ಅಲ್ಪ ಲಕ್ಷ್ಮಿ ಉಂಡುಗೆ ಮಳ್ಳು ಸರಸ್ವತಿದ ಪ್ರತಿರೂಪ ಅದನ್ನೆಂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊರಿ ಆರೋಗ್ಯವಂತ ವ್ಯಕ್ತಿಗಳ ಕೂಲಿದ ಸಮಸ್ಯೆ ಬರ್ಪುಡು ಅಂಡ 32 ಉಂಡತ್ತ ಬೇತ ಮತ್ತು ಒಂಜಿ ಉಳ್ಳಾನೆ ಕಿಡ್ನಿ ರಡ್ಡು ಉಂಡು ಹಾರ್ಟ್ ಒಂಜಿ ಉಂಡು ಮತ್ತು ಒಂಜಿ ಉಳ್ಳಾನೆ ಅಂಡ ಕೂಲಿ 32 ಇತ್ತು ನಡ ಹೂವಂಡು ಒಂಜಿ ಕೂಲಿಗೆ ಸಮಸ್ಯೆ ಖಂಡಿತ ಬರ್ಬೋದು ನಿಕ್ಕೆ ಗಿರಾಕಿಲಿ ಖಂಡಿತ ಬರ್ಪೇರಿ ಮತ್ತು ಪ್ರಾಮಾಣಿಕವಾದ ಸೇವೆ ಕೊರಲ್ಲ ಸೇವೆ ಸರ್ವಿಸ್ ಮುಖ್ಯ. ಈ ಸಂಸ್ಥೆ ಒಂದು ಚೈತನ್ಯ ಅಂದ್ರೆ ನಿತ್ಯ ನಿರಂತರ ನಮ್ಮ ಚೈತನ್ಯ ಬಾಡು ನಮ್ಮ ಒಂದು ಮೂಳು ಚೈತನ್ಯ ಪುಣೆಗೆ ಹಾರ್ಟ್ ಅವು 24 ಗಂಟೆಲ್ಲ ನಡಪುಣ ಒಂದು ಅರ್ಧ ಗಂಟೆ ನಿದೇರುಂಡು ರಾತ್ರಿ ಅಣ್ಣ ನಿದ್ರೆಲ್ಲ ನಮ್ಮ ಎಚ್ಚರ ಅವಸ್ಥೆ ಡಾಕ್ಟರ್ನಾಗಲಿ ನಿದ್ರೆಲ್ಲ ಎಚ್ಚರ ಅವಸ್ಥೆ ಪಡೋದು ಫೋನ್ ಬತ್ತಿ ಉಡ್ಲೆ ಡಾಕ್ಟರ್ನಾಗ್ಲಕ್ಕಂತ ರಾತ್ರಿಗಳ ಬರ್ಪೇರಿ ಆ ಚೈತನ್ಯ ನೀರ ಮೂಡಿದು ಬರೋದನ್ನ ಪಾತ್ರ ಹೆಚ್ಚಿಗೆ ಪಾತ್ರ ಅವಕಾಶ ಐತಿ. ಈ ಸಂಸ್ಥೆ ಚೈತನ್ಯ ಸಂಸ್ಥೆ ಈ ದೇವಿನ ಕ್ಷೇತ್ರಡು ದೇವಿ ಮುಳು ಮಹಿಷಮರ್ದಿನ ದುರ್ಗಾ ಪರಮೇಶ್ವರನ ಈ ಕ್ಷೇತ್ರಡು ದುಂಬುದ ಒಂದು ಶಾಶ್ವತವಾದ ಮುಂದುವರಿಯೋಡು ಎಡ್ಡ ರೀತಿಡು ನನ್ನ ದುಂಬುಗು ಜನಕ್ಕಳಿಗೆ ಸೇವೆ ಕೊರಪುನಂಚಿನ ಕ್ಷೇತ್ರವಾದ ಪರಿವರ್ತನೆ ಆಡೋದು ಮಾತರ್ನಲ್ಲಿ ಪರವಾದ ಪ್ರಾರ್ಥನೆ ಆಗ್ತದೆ. ಇವತ್ತು ಡಾಕ್ಟರ್ ಮನೀಷಾ MDS ಇಲ್ಲಿ ಕೆಯ್ಯೂರಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಈ ಹಾಸ್ಪಿಟ್ಲಲ್ಲಿ ಅವರು ಎಂಡೋ ಸ್ಪೆಷಲಿಸ್ಟ್, ಎಂಡೋ ಅಂದರೆ ಹಲ್ಲಿನ ಒಳಭಾಗ, ಹಲ್ಲು ಮೇಲೆ ಒಂದು ಭಾಗ ಉಂಟು ಕೆಳಗೊಂದು ಭಾಗ ಉಂಟು, ಆ ಕೆಳಗಿನ ಭಾಗ ಟ್ರೀಟ್ ಮಾಡುವವರು ಅವರು. ಅದು ಮುಖ್ಯ, ಭಾರಿ ಮುಖ್ಯ. ಯಾಕಂದರೆ ಮೇಲೆ ಕಾಣುವುದಕ್ಕಿಂತ ಕೆಳಗೆ ಹುಳ ತಿನ್ನುವುದೆಲ್ಲ ಜಾಸ್ತಿ. ಅದನ್ನು ಟ್ರೀಟ್ ಮಾಡುವಂಥ ಒಂದು ಡಾಕ್ಟ್ರು ಇವತ್ತು ಗ್ರಾಮೀಣ ಭಾಗಕ್ಕೆ ಬಂದು ಮಾಡ್ತಾ ಇದ್ದಾರೆ ಅಂದರೆ ಭಾಳ ಸಂತೋಷ. ಇಟ್ಟು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಆಗಿ ಒಳ್ಳೆ ಪೇಷಂಟ್ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್. ಏನು ಲಕ್ಷ್ಮೀನಾರಾಯಣ ಶೆಟ್ಟಿ ಹರಿಯಡ್ಕ ಇನಿ ಎನ್ನ ಪುಲ್ಲಿನ ಬುಡತಿ ಮನೀಷಾ ಆಲ್ನ ಡೆಂಟಲ್ ಚೈತನ್ಯ ಡೆಂಟಲ್ ಕ್ಲಿನಿಕ್ ಕೆಯ್ಯೂರು ಓಪನ್ ಆಗುಂಟು. ಭಾರಿ ಉರ್ಲದ ಜಾಗೆ, ಭಾರಿ ವಿಶಾಲಯನ ಡೆಂಟಲ್ ಕ್ಲಿನಿಕ್ ಅಂಚನೆ ಡೆಂಟಲ್ ಕ್ಲಿನಿಕ್ ಈತ್ನೆಡ್ಲ ಪೂರ ಪುತ್ತೂರಿಗೂ ಕುಡ್ಲಾಗ ಪೂರ ಪೋಂದಿತ್ತೇರು ನಾನು ಆಡೆ ಪೋಪನ ಅಗತ್ಯ ಇಜ್ಜಿ ಈ ಡೆಂಟಲ್ ಕ್ಲಿನಿಕ್ ಕೆಲವು ಸ್ಪೆಷಲಿಸ್ಟ್ ಡಾಕ್ಟರ್ನಾಗಲೇನು ತರ್ಪಬೇರು ಅಂಚಾತ್ ಅವು ಮಾತೆರೆಗೆಲ್ಲ ಮುಲ್ಪ ಅನುಕೂಲ ಉಂಡು ಮತ್ತು ಸೇರ್ನಾಗಲೆಲ್ಲ ಅಂದ್ರೆ ಅವು ಉತ್ತರೋತ್ತರ ಅಭಿವೃದ್ಧಿ ಆವಡು ಉಂಟು. ಏನು ಈ ದುರ್ಗಾ ಪರಮೇಶ್ವರಲ್ಲ ನಮ್ಮ ನಂಬಿಂಚಿ ಮಹಾಲಿಂಗೇಶ್ವರಲ್ಲ ಕೇಳುಂಡು. ಇವತ್ತಿನ ಒಂದು ಡಾಕ್ಟರ್ ಮನೀಷಾ ಭಂಡಾರಿಯವರ ಒಂದು ಎಂಡೋ ಸ್ಪೆಷಾಲಿಟಿ ಕ್ಲಿನಿಕನ್ನು ಕೆಯ್ಯೂರು ಭಾಗದ ಈ ಜಾಗದಲ್ಲಿ ಒಂದು ಹೊಸತಾಗಿ ಶುರು ಮಾಡಿದ್ದಾರೆ.
ಹೊಸತಾಗಿ ಎಲ್ಲ ಫ್ರೆಶ್ ಆಗಿ ಬರುವಂಥ ಇವರು ಅದರ ತುಂಬ ಅನುಭವ ಮತ್ತು BDS MDS ಎಲ್ಲ ಮಾಡಿ ಅದರಲ್ಲಿಯೂ ಸ್ಪೆಷಲಿಸ್ಟ್ ಮಾಡಿ ಅಂಥ ಒಂದು ಒಳ್ಳೆಯ ಸರ್ವಿಸ್ ಹಳ್ಳಿ ಕಡೆ ಜನಗಳಿಗೆ ಕೊಡಬೇಕಂತ ಅವರ ಆಸೆ. ಚೈತನ್ಯ ಡೆಂಟಲ್ ಕ್ಲಿನಿಕ್ ಇನಿ ಓಪನ್ ಆತಂದು ಭಾರಿ ಖುಷಿಯ ವಿಚಾರ. ಮನೀಶ್ BDS ಡಾಕ್ಟ್ರ್ ಮುಳು ಈ ದೇವಿನಗರ ಪ್ಲೇಸ್ಡ್ ಎಡ್ಡಂಜಿ ಡೆಂಟಲ್ ಕ್ಲಿನಿಕ್ ಓಪನ್ ಮಾಡ್ತೀರಿ. ಇನ್ನು ಐನಾತ್ ಎಡ್ಡೆ ಈ ಭಾಗದ ಪರಿಸರಕ್ಕೆ ಎಡ್ಡೆ ಪ್ರಯೋಜನ ಆಪನಂಚಿನ ವಿಚಾರ. ಈ ಡೆಂಟಲ್ ಕ್ಲಿನಿಕ್ ಉತ್ತರೋತ್ತರ ಅಭಿವೃದ್ಧಿ ಆವಡನ್ನು ಹಾರೈಸೋದಿಲ್ಲ. ಜನರಲ್ ಪ್ರಾಕ್ಟೀಸ್ ಒಂದು ಕ್ಲಿನಿಕ್ ಉಂಡು, ಅಂಚನೆ ಲ್ಯಾಬ್ಲುಂಡು, ಅಂಚನೆ ಇತ್ತೆ ಅವೇ ಬಿಲ್ಡಿಂಗ್ ಒಂದು ಎಕ್ಸ್ಟೆಂಡ್ ಆದ ಒಂಜಿ ಡೆಂಟಲ್ ಸ್ಪೆಷಾಲಿಟಿ ಒಂದು ಓಪನ್ ಆತಂಡು ಮನೀಶಾರ್ನ ಐಟೆ ಬೇತೆ ಬೇತೆ ವಿಸಿಟಿಂಗ್ ಡಾಕ್ಟರ್ ಉಲ್ಲೇರು ಆ್ಯಂಡ್ ಪೇಂಟೆಡ್ ತಿಕ್ಕುನಂಚಿನ ಆಲ್ಮೋಸ್ಟ್ ಮಾತಾ ಫೆಸಿಲಿಟಿಲ ಮುಳುಂಡು ನೆತ್ತ ಸದುಪಯೋಗನ ಮಾತೆಲ್ಲ ಪಡೆಯುವ ನೋಡುದು ಕಂಡದು. ಚೈತನ್ಯ ಕ್ಲಿನಿಕ್ ಅಂದರೆ ಮನೀಶಾ ಡಾಕ್ಟರ್ ಒಂದು ಡೆಂಟಲ್ ಕ್ಲಿನಿಕ್ ಇಲ್ಲಿ ಉದ್ಘಾಟನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ನಮ್ಮ ಕೆಯೂರು ಈಗ ಬೆಳೆಯುತ್ತಿರುವ ಒಂದು ಪ್ರದೇಶವಾಗಿದ್ದು ಇವತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬಂದು ತಮ್ಮ ಉದ್ಯೋಗವನ್ನು ಮಾಡುವ ದೃಷ್ಟಿಯಿಂದ ಇವತ್ತು ನಮಗೆ ಕೈಗೆ ಎಟಕುವ ದೃಷ್ಟಿಯಿಂದ ಇವತ್ತು ಈ ಡೆಂಟಲ್ ಕ್ಲಿನಿಕ್ ಇಲ್ಲಿ ಮನೀಶಾ ಅವರ ನೇತೃತ್ವದಲ್ಲಿ ಅವರ ಕುಟುಂಬದವರ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳಿ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಮಹಿಷಮರ್ದಿನಿ ದುರ್ಗಾಮಾತೆಯ ಈ ಒಂದು ಸ್ಥಳದಲ್ಲಿ ಇವತ್ತು ಸ್ಥಾಪನೆ ಮಾಡಿದಂಥ ಒಂದು ಏನು ಕ್ಲಿನಿಕ್ ಇದೆ ಆ ಕ್ಲಿನಿಕ್ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಅದರಿಂದ ನಮ್ಮ ಊರಿನ ಹಾಗೂ ಜನರಿಗೆ ಹಾಗೂ ನೆರೆಕರೆ ಜನರಿಗೆ ಅದರ ಪ್ರಯೋಜನ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದು ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ನಂಬುವಂಥ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಮಲ್ಟಿ ಸ್ಪೆಷಾಲಿಟಿ ಈ ಪರಿಸರದ ಕೆಯ್ಯೂರು ಗ್ರಾಮದ ಆಚೆನೆ ಪುತ್ತೂರು ತಾಲೂಕು ಅಂಚೆ ಸುಳ್ಳೆ ತಾಲೂಕದ ಮಾತ ಪರಿಸರ ಜನಗಳಿಗೆ ಸುವರ್ಣಾವಕಾಶ ಒಂದು ಭಾರಿ ಎಡ್ಡೆ ರೀತಿಯ ನಡಪಡೆಂದು ಮಾತ ಅರ್ನ ಬಂಧುಲು ನೆಕ್ಕೆ ಶುಭ ಹಾರೈಕೆ ಮತ್ತೊಂದು ಲೇರು ಒಂದು ಯಶಸ್ವಿ ನನ್ನ ಪಡ ನಂಬಿಕೆ ನಮಗೆ ಉಂಟು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ